ವಿಶ್ವ ಪೋಲಿಯೋ ದಿನದ ಸ್ಮರಣಾರ್ಥವಾಗಿ ರೋಟರಿ ಕ್ಲಬ್ಗಳ ವಲಯ 2 ಮತ್ತು 3ರ ಸಹಯೋಗದೊಂದಿಗೆ ಎಂಡ್ ಪೋಲಿಯೋ ಸೈಕ್ಲೋಥಾನ್ ಅನ್ನು ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಸೈಕ್ಲೋಥಾನ್ ಅನ್ನು ಮಾಜಿ ಜಿಲ್ಲಾ ಗವರ್ನರ್ ರಂಗನಾಥ್ ಭಟ್ ಅವರು ಉದ್ಘಾಟಿಸಿ ಮಾತನಾಡಿ, ರೋಟರಿಯ ಭಾವನಾತ್ಮಕ ಬಂಧ ಮತ್ತು ಪೋಲಿಯೋವನ್ನ ಈ ಭೂಮಿಯಿಂದ ನಿರ್ಮೂಲನೆ ಮಾಡುವ ಪ್ರಯತ್ನವಾಗಬೇಕು ಎಂದು ಹೇಳಿದರು. Polio is no longer there in India since 2011, but there are a few countries where polio is still there, like Pakistan and Afghanistan, and still Rotary is making a great effort to eradicate polio throughout the world. And today we celebrate an initiative that the entire nation has taken towards the eradication of polio. I am very, very thankful to you for having come here, because this is a public image exercise that we'll have to take, that every citizen of India is aware of the hazards of polio. Thank you very much and have a great ride. ಇನ್ನು ಸೈಕ್ಲೋಥಾನ್ ಅನ್ನು ಮಂಗಳೂರು ಬೈಸಿಕಲ್ ಕ್ಲಬ್ ಎಂಬಿಸಿ ಸದಸ್ಯರ ವತಿಯಿಂದ ಸಂಯೋಜಿಸಲಾಗಿತ್ತು. ಕೂಳೂರು, ಪಣಂಬೂರು, ಬೈಕಂಪಾಡಿ, ಚಿತ್ರಾಪುರ, ಹೊಸಬೆಟ್ಟು, ಗುಡ್ಡೆಕೊಪ್ಲ, ದೊಡ್ಡಕೊಪ್ಲ ಮತ್ತು ಸುರತ್ಕಲ್ ಲೈಟ್ ಹೌಸ್ಗಳನ್ನು ಒಳಗೊಂಡ ಸೈಕ್ಲೋಥಾನ್ನಲ್ಲಿ 50 ಸೈಕ್ಲಿಸ್ಟ್ಗಳು ಭಾಗವಹಿಸಿದ್ರು. ರ್ಯಾಲಿಯಲ್ಲಿ ಸೈಕಲ್ ಸವಾರರು 36 ಕಿಲೋಮೀಟರ್ ಕ್ರಮಿಸಿದ್ರು. ಈ ಸಂದರ್ಭ ರೋಟರಿ ಕ್ಲಬ್ಗಳ ವಲಯ 2 ಮತ್ತು 3ರ ಅಧ್ಯಕ್ಷರು ಮತ್ತು ಸದಸ್ಯರು, ಸಹಾಯಕ ರಾಜ್ಯಪಾಲರಾದ ರಾಘವೇಂದ್ರ ಪಿ, ಯತೀಶ್ ಬೈಕಂಪಾಡಿ ಮತ್ತು ವಲಯ ಕಾರ್ಯದರ್ಶಿ ನಿತಿನ್ ಕಾಮತ್, ಎಂಬಿಸಿಯ ಗಣೇಶ್ ನಾಯಕ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. End polio campaign, it's done all over India today, in all the places. So Mangalore, we are also not left behind. We are a wonderful group of youngsters. I request Rangnath.